ಇನ್ನು ನರ್ಸಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣವನ್ನು ಖಂಡಿಸಿ ನಗರದ ಬೆಂದೂರುವೆಲ್ನ ಬೈಪಾಸ್ ರಸ್ತೆಯಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆಯನ್ನು ನಡೆಸಿತು. ವಿದ್ಯಾರ್ಥಿ ಸಾವಿಗೆ ಕಾಲೇಜಿನ ಆಡಳಿತ ಮಂಡಳಿಯೇ ಕಾರಣ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕಾಲೇಜಿನ ಶುಲ್ಕವನ್ನು ಕಟ್ಟುವ ಸಲುವಾಗಿ ಕಾಲೇಜಿನ ಆಡಳಿತ ಮಂಡಳಿ ವಿದ್ಯಾರ್ಥಿನಿಗೆ ಮಾನಸಿಕ ಒತ್ತಡವನ್ನು ಹಾಕಿದೆ. ಈ ಪ್ರಕರಣದ ಬಗ್ಗೆ ಸೂಕ್ತ ರೀತಿಯ ತನಿಖೆ ಆಗಬೇಕು, ವಿದ್ಯಾರ್ಥಿನಿ ಸಾವಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು ಎಂದು ಕರ್ನಾಟಕ ಪ್ರಾಂತ್ಯ ಸಹ ಕಾರ್ಯದರ್ಶಿ ಮಣಿಕಂಠ ಒತ್ತಾಯಿಸಿದರು. ಆಕೆಗೆ ಮಾನಸಿಕ ಒತ್ತಡ, ಚಿತ್ರಹಿಂಸೆಯನ್ನು ನೀಡಿ ಕಾಲೇಜು ಹಣವನ್ನು ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಹಾಸ್ಟೆಲ್ ವಾರ್ಡನ್ನ ಬಗ್ಗೆ ವಿಚಾರಿಸಿದಾಗ ಆಕೆಗೆ ಹಿಂಸೆಯನ್ನು ನೀಡ್ತಾ ಇದ್ರು, ಒತ್ತಡವನ್ನು ಹಾಕ್ತಾ ಇದ್ರು. ಹಾಸ್ಟೆಲ್ನಲ್ಲಿರುವಂಥ ವಿದ್ಯಾರ್ಥಿಗಳನ್ನು ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅಂತ ಹೇಳುವಂಥ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಪ್ರಕರಣದ ಬಗ್ಗೆ ಏನಾಗಿದೆ ಅಂತ ವಿಚಾರಿಸಲಿಕ್ಕೆ ಹೋದರೆ ಕೇವಲ ಪ್ರಕರಣ ಆಕೆಯದೊಂದು ಆತ್ಮಹತ್ಯೆ ಅಂತ ಹೇಳಿ ಇಲ್ಲಿಯ ಪೊಲೀಸ್ ಠಾಣೆಯಲ್ಲೇ ಮುಕ್ತಾಯ ಆಗುವ ರೀತಿಯಲ್ಲಿ ಸಂಚನ್ನು ರೂಪಿಸಿದ್ದಾರೆ. ಈ ಸಂಚಿನಲ್ಲಿ ಕಾಲೇಜು ಭಾಗಿಯಾಗಿರ್ಬೋದು ಅಥವಾ ನಮ್ಮ ಆಡಳಿತ ವ್ಯವಸ್ಥೆ ಭಾಗಿಯಾಗಿರ್ಬೋದು. ಇದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಆಕೆಯ ಸಾವಿಗೆ ಕಾರಣರಾದವರ ಬಗ್ಗೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳುವಂಥ ಅಗತ್ಯ ಇದೆ. ಹಾಗೆಯೇ ಆ ಕಾಲೇಜಿನ ವಿದ್ಯಾರ್ಥಿನಿಯ ಸಾವಾಗಿದೆ, ಆಕೆಗೆ ಪರಿಹಾರವನ್ನು ಕೂಡ ಅದೇ ಕಾಲೇಜು ಕೊಡಬೇಕಾಗಿದೆ.